ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ನೇಪಾಳ ಪ್ರಯಾಣಿಕರನ್ನು ಹೊತ್ತೊಯ್ದಿದ್ದ ಹೆಲಿಕಾಪ್ಟರ್ ನಿಗೂಢವಾಗಿ ನಾಪತ್ತೆ. ಉತ್ತರಾಖಂಡ ರಾಜ್ಯದ ಗಾರ್ವಾಲ್ ಪ್ರಾಂತ್ಯದಲ್ಲಿ ಇದ್ದಕ್ಕಿದ್ದಂತೆ ಭಾರೀ ಮಳೆ, ಅಪಾರ ನಾಶನಷ್ಟ. ದೆಹಲಿ ಮೀರತ್ ಎಕ್ಸ್‌ಪ್ರೆಸ್ ವೇಯಲ್ಲಿ ಎಸ್‌ಯುವಿಗೆ ಶಾಲಾ ಬಸ್ ಡಿಕ್ಕಿ, 6 ಸಾವು. ಬೆಂಗಳೂರು ವಿಧಾನಸೌಧದಲ್ಲಿ ನಮಾಜ್ಗೆ ಅನುಮತಿ ಕೇಳಿದ ಜೆಡಿಎಸ್ ಸದಸ್ಯ. ಭಯ ಬೀಳಿಸುತ್ತಿದೆ ಮಳೆಯ ರೌದ್ರಾವತಾರ, ಉತ್ತರ ಭಾರತದಲ್ಲಿ ಕಳೆದ 3 ದಿನದಲ್ಲಿ 37 ಸಾವು. ಕೊಚ್ಚಿ ಕಾರ್ಖಾನೆಯಲ್ಲಿ ಯಂತ್ರದ ನಡುವೆ ಸಿಲುಕಿ ಕಾರ್ಮಿಕ ದುರಂತ ಅಂತ್ಯ. ಕೊಚ್ಚಿ ವಿಮಾನ ನಿಲ್ದಾಣ ಗುದನಾಳದೊಳಗೆ ಬಚ್ಚಿಟ್ಟು ಸಾಗಿಸುತ್ತಿದ್ದ 554.600 ಗ್ರಾಂ ತೂಕದ 2 ಕ್ಯಾಪ್ಸೂಲ್ ಆಕಾರದ ಚಿನ್ನ ವಶ. ಮಂಗಳೂರು ವಿಮಾನ ಹಾರಾಟಕ್ಕೆ ವಿಳಂಬ, ಪ್ರಯಾಣಿಕರ ಅಸಮಾಧಾನ. ಭೀಕರ ಮಳೆಯಿಂದಾಗಿ ಉಡುಪಿ ಕುಂದಾಪುರ ಸಂಪರ್ಕ ರಸ್ತೆ ಕುಸಿಯುವ ಭೀತಿಯಲ್ಲಿ. ಕಾಸರಗೋಡು ಬೆಳ್ಳೂರು ಗ್ರಾಮ ಪಂಚಾಯತಿನ 12ನೇ ವಾರ್ಡಿನ ಜನರು ನದಿ ದಾಟಲು ಪರದಾಟ. ಗಂಡು ಹೆಣ್ಣು ಮಕ್ಕಳಿಗೆ ಸಮಾನ ಉತ್ತರಾಧಿಕಾರದ ಹಕ್ಕು ಬೇಕೆನ್ನುತ್ತಿದ್ದಾರೆ 82% ಮುಸ್ಲಿಂ ಮಹಿಳೆಯರು. ತಲಶ್ಶೇರಿ ಟೂರಿಸ್ಟ್ ಬಸ್ ಮತ್ತು ಲಾರಿ ಡಿಕ್ಕಿ, ಓರ್ವ ಸಾವು, 2 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಮಂಜೇಶ್ವರ ಅನಧಿಕೃತ ಮದ್ಯ ಸಾಗಾಟ, 1 ಸೆರೆ. ಭಿಕ್ಷಾಟನೆ ಬಿಟ್ಟು ರಾಬರಿಗಿಳಿದ ಮಂಗಳಮುಖಿಯರು. ವಾಹನ ಸವಾರರಿಗೆ ಕೈ ಸುಡುತ್ತಿದೆ ಇಂಧನ ದರ, ಬಹುತೇಕ ಜಿಲ್ಲೆಗಳಲ್ಲಿ ಪೆಟ್ರೋಲ್ ದರ ಏರಿಕೆ. ಮಂಜೇಶ್ವರ ಸರಕಾರಿ ಆಸ್ಪತ್ರೆಯಲ್ಲಿ ದಂತ ಚಿಕಿತ್ಸಾ ಘಟಕ ಹಾಗೂ ಲ್ಯಾಬ್ ದುರಸ್ತಿ ಅವಶ್ಯಕತೆಯನ್ನು ಮುಂದಿಟ್ಟ ಎಸ್‌ಡಿಪಿಐ. ಇಂದು ಬೆಳಿಗ್ಗೆ ಉತ್ತರಾಖಂಡ ರಾಜ್ಯದ ಗಾರ್ವಾಲ್ ಪ್ರಾಂತ್ಯದಲ್ಲಿ ಇದ್ದಕ್ಕಿದ್ದಂತೆ ಭಾರೀ ಮಳೆ ಸುರಿದಿದೆ. ಗಂಗೋತ್ರಿ ನ್ಯಾಷನಲ್ ಹೆದ್ದಾರಿಯ ಮೇಲೆ ಬಿದ್ದ ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿಂದಾಗಿ ಹೈವೇಯಲ್ಲಿದ್ದ ಹಲವಾರು ಕಾರುಗಳು ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಹಲವರು ಸಾವನ್ನಪ್ಪಿದ್ದು, ಸಾವಿನ ಸಂಖ್ಯೆ ತಿಳಿದು ಬಂದಿಲ್ಲ. ದೆಹಲಿ ಮೀರತ್ ಎಕ್ಸ್‌ಪ್ರೆಸ್ ವೇನಲ್ಲಿ ಸ್ಕೂಲ್ ಬಸ್ ಹಾಗೂ ಖಾಸಗಿ ಕಾರಿನ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಈ ಭೀಕರ ಅಪಘಾತ ನಡೆದಿದ್ದು, ಹೆದ್ದಾರಿಯಲ್ಲಿ ರಾಂಗ್ ರೂಟ್ನಲ್ಲಿ ಬಂದ ಬಸ್ ಚಾಲಕನ ಅಜಾಗರೂಕತೆಯಿಂದ 2 ಮಕ್ಕಳು ಸೇರಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ವಿಧಾನಸೌಧದಲ್ಲಿ ನಮಾಜ್ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಜೆಡಿಎಸ್ ಪರಿಷತ್ ಸದಸ್ಯ ಫಾರೂಕ್ ಒತ್ತಾಯ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ನಮಗೆ ನಮಾಜ್ಗೆ ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ಎಂದು ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ಗಮನಕ್ಕೆ ತಂದಿದ್ದಾರೆ. ಉತ್ತರ ಭಾರತದಲ್ಲಿ ಉಂಟಾಗಿರುವ ರಣಭೀಕರ ಪ್ರವಾಹ ಮತ್ತು ಭಯಾನಕ ಭೂಕುಸಿತಕ್ಕೆ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಹಿಂದೆಂದೂ ಕಂಡರಿಯದ ರೀತಿ ಪ್ರವಾಹದ ಆಕ್ರೋಶ ಜನರಲ್ಲಿ ಭೀತಿ ಹುಟ್ಟಿಸಿದೆ. ದೆಹಲಿ, ಹರಿಯಾಣ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಇತರ ರಾಜ್ಯಗಳು ವಾರಾಂತ್ಯದಲ್ಲಿ ಭಾರೀ ಮಳೆ ಮತ್ತು ಸಿಡಿಲುಗಳಿಂದ ಅಸ್ತವ್ಯಸ್ತಗೊಂಡಿದ್ದು, ಇದರ ಪರಿಣಾಮ ಈಗಾಗಲೇ ಕನಿಷ್ಠ 37 ಮಂದಿ ಸಾವನ್ನಪ್ಪಿದ್ದು, 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. 3 ದಿನಗಳಿಂದ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಮಳೆಯಾಗುತ್ತಿರುವುದರಿಂದ ತಗ್ಗು ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಯಂತ್ರಗಳ ನಡುವೆ ಬಿದ್ದ ಪರಿಣಾಮ ಕಾರ್ಮಿಕನೊಬ್ಬ ದಾರುಣ ಅಂತ್ಯ ಕಂಡಿದ್ದಾನೆ. ಅಸ್ಸಾಂ ಮೂಲದ ಧನುಕುಮಾರ್ ಮೃತರು. ಎಡೆಯಾರ್ನ ಗಾಜಿನ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿದೆ. ಗಾಜಿನ ಫಲಕದ ಮೇಲೆ ಸ್ಟಿಕ್ಕರ್ ಅಂಟಿಸುವಾಗ ಕೆಳಗೆ ಬಿದ್ದಿದ್ದು ಘಟನೆ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಯುವಕನನ್ನು ರಕ್ಷಿಸಲು ಪ್ರಯತ್ನಿಸಿದರೂ ಆತನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಕೇರಳ ಮಲೇಷ್ಯಾದಿಂದ ಕೊಚ್ಚಿಗೆ ಪ್ರಯಾಣಿಸುತ್ತಿದ್ದ ಮೊಹಮ್ಮದ್ ಅಲಿ ಗಫೂರ್ ಎಂಬ ಪ್ರಯಾಣಿಕನನ್ನು ಕೊಚ್ಚಿನ್ ಅಂತಾರಾಷ್ಟ್ರೀಯ
ವಿಮಾನ ನಿಲ್ದಾಣದಲ್ಲಿ ತಡೆ ಹಿಡಿದು ಬಂಧಿಸಲಾಯಿತು. ಅವರ ಗುದನಾಳದೊಳಗೆ ಬಚ್ಚಿಟ್ಟಿದ್ದ 554.600 ಗ್ರಾಂ ತೂಕದ 2 ಕ್ಯಾಪ್ಸೂಲ್ ಆಕಾರದ ಪ್ಯಾಕೆಟ್ಗಳು ಮತ್ತು ಅವನ ಕೈ ಚೀಲದಲ್ಲಿ ಬಚ್ಚಿಟ್ಟಿದ್ದ 230.300 ಗ್ರಾಂ ತೂಕದ 2 ಕಚ್ಚಾ ಚಿನ್ನದ ಸರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಹೆಚ್ಚಿನ ತನಿಖೆಗಳನ್ನು ನಡೆಯುತ್ತಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದುಬೈಗೆ ಹೊರಡಬೇಕಿದ್ದ ವಿಮಾನವು ಪ್ರತಿಕೂಲ ಹವಾಮಾನದಿಂದಾಗಿ ನಿನ್ನೆ ರಾತ್ರಿ 11 ಗಂಟೆಗೆ ಹೊರಡಬೇಕಾಗಿದ್ದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಇಂದು ಬೆಳಗ್ಗೆ ತನಕ ಹೊರಡದೇ ಇದ್ದಾಗ ಪ್ರಯಾಣಿಕರು ಅಸಮಾಧಾನ ತೋರಿದರು. ಭೀಕರ ಮಳೆಯಿಂದಾಗಿ ದಕ್ಷಿಣ ಕನ್ನಡದಲ್ಲಿ ಅಪಾರ ಹಾನಿ ಮುಂದುವರಿಯುತ್ತಿದೆ. 5-6 ದಿನಗಳ ಕಾಲ ಸುರಿದ ಮಳೆಗೆ ಮಣ್ಣು ಸಡಿಲವಾದ ಪರಿಣಾಮ ಉಡುಪಿ ಕುಂದಾಪುರ ಸಂಪರ್ಕ ರಸ್ತೆ ಕುಸಿಯುವ ಸಾಧ್ಯತೆ ಇದ್ದು ನೂರಾರು ಮನೆ ಮಂದಿಗಳು ಭೀತಿಯಲ್ಲಿದ್ದಾರೆ. ಕಾಸರಗೋಡು ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯತಿನ 12ನೇ ವಾರ್ಡ್ ಪನೆಯಾಳದ ಕಾಯಿಮಲ ಪೆರ್ವತ್ತೋಡಿ ಸಂಪರ್ಕ ನೀಡುವ ಸೇತುವೆ ಇದಾಗಿದ್ದು ಜನಪ್ರತಿನಿಧಿಗಳಿಗೆ ಡಿಸಿ ಹೀಗೆ ಹಲವಾರು ಮನವಿಗಳನ್ನು ಮಾಡಿಯೂ ಯಾವುದೇ ಪ್ರಯೋಜನ ಲಭಿಸಲಿಲ್ಲ. ಮಳೆಗಾಲದ ಸಮಯದಲ್ಲಿ ಶಾಲೆಗೆ ಹೋಗುವ ಮಕ್ಕಳು ತಮ್ಮ ಜೀವ ಕೈಯಲ್ಲಿ ಹಿಡಿದು ಹೋಗುವ ಪರಿಸ್ಥಿತಿ ಬಂದೊದಗಿದೆ. ಇಲ್ಲಿನ ಪ್ರದೇಶವಾಸಿಗಳು ಎಷ್ಟೋ ಸಮಯದಿಂದ ಇದೇ ನರಕಯಾತನೆ ಅನುಭವಿಸುತ್ತಿದ್ದು ವಯಸ್ಸಾದ ರೋಗಿಗಳನ್ನು ಆಸ್ಪತ್ರೆಗೆ ಕೊಂಡು ಹೋಗಲು ಸಹ ದಿಕ್ಕೇ ತೋಚದಂತಾಗಿದೆ. ಆದಷ್ಟು ಬೇಗ ಜನಪ್ರತಿನಿಧಿಗಳು ಎಚ್ಚೆತ್ತು ಈ ಕಡೆ ಗಮನ ಹರಿಸಿ ಇಲ್ಲಿ ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿ ಒತ್ತಾಯಿಸಿದರು. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕುರಿತು ರಾಜಕೀಯ ಚರ್ಚೆ ನಡೆಯುತ್ತಿದ್ದು ಇತ್ತೀಚೆಗೆ ಯುಸಿಸಿಗೆ ಸಂಬಂಧಿಸಿದಂತೆ ಭಾರತದ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿದ್ದು ಸಮೀಕ್ಷೆಯಲ್ಲಿ 82% ಮಹಿಳೆಯರು ಮುಸ್ಲಿಂ ಸಮುದಾಯದ ಪುರುಷರಂತೆ ಸಮಾನವಾದ ಉತ್ತರಾಧಿಕಾರದ ಹಕ್ಕುಗಳನ್ನು ಹೊಂದಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಣ್ಣೂರು ತಲಶ್ಶೇರಿ ಹೆದ್ದಾರಿಯ ತೊಟ್ಟಡೆ ಎಂಬಲ್ಲಿ ಟೂರಿಸ್ಟ್ ಬಸ್ ಮತ್ತು ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಓರ್ವ ಸಾವು. ಜನರ ಸ್ಥಿತಿ ಚಿಂತಾಜನಕವಾಗಿದ್ದು ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಸೋಮವಾರ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಮಂಗಳೂರಿನಿಂದ ಪತ್ತನಂತಿಟ್ಟಕ್ಕೆ ಹೋಗುತ್ತಿದ್ದ ಬಸ್ ಮತ್ತು ಕಣ್ಣೂರಿಗೆ ಹೋಗುತ್ತಿದ್ದ ಸರಕು ಸಾಗಾಣೆ ಲಾರಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಮಂಜೇಶ್ವರ ಟೆಂಪೋ ವ್ಯಾನ್ನಲ್ಲಿ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿದ್ದ ಭಾರಿ ಮೌಲ್ಯದ ಮದ್ಯವನ್ನು ಮಂಜೇಶ್ವರ ಅಬಕಾರಿ ದಳದ ಸಿಬ್ಬಂದಿಗಳು ವಶಪಡಿಸಿಕೊಂಡಿದ್ದು ಒಬ್ಬನನ್ನು ಬಂಧಿಸಿದ್ದಾರೆ. ರಾಧಾಕೃಷ್ಣ ಕಾಮತ್ ಬಂಧಿತ ವ್ಯಕ್ತಿ. ಈತ ಅನಧಿಕೃತವಾಗಿ 2484 ಲೀಟರ್ ಮದ್ಯ ಸಾಗಿಸುತ್ತಿದ್ದ. ಅದಲ್ಲದೆ ಮದ್ಯದ ಬಾಟ್ಲಿ ಇದ್ದ ಬಾಕ್ಸುಗಳ ಮೇಲೆ ಗೆರಟೆಗಳನ್ನು ತುಂಬಿಸಿ ಮದ್ಯ ಸಾಗಾಟ ಮಾಡುತ್ತಿದ್ದ. ಈ ಸಂದರ್ಭದಲ್ಲಿ ಸಂಶಯಗೊಂಡ ಅಬಕಾರಿ ದಳದ ಸಿಬ್ಬಂದಿಗಳು ತಪಾಸಣೆ ನಡೆಸಿದ್ದಾರೆ. ಬೆಂಗಳೂರು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆಯ ಸಿಗ್ನಲ್ಗಳು, ಅಂಡರ್ ಪಾಸ್ಗಳು, ಮಾರುಕಟ್ಟೆಗಳು ಹಾಗೂ ಬೀದಿಗಳಲ್ಲಿ ಬಂದು ಭಿಕ್ಷಾಟನೆ ಮಾಡುತ್ತಿದ್ದ ಮಂಗಳಮುಖಿಯರು ಗ್ಯಾಂಗ್ ಕಟ್ಟಿಕೊಂಡು ಬೆಳ್ಳಂಬೆಳಗ್ಗೆ ಒಬ್ಬಂಟಿಯಾಗಿ ಆಟೋ ಹತ್ತಿದವರನ್ನು ಗಾಬರಿ ಮಾಡಲು ಮುಂದಾಗಿದೆ. ಬೆಳಗ್ಗೆ ಆಟೋ ಹತ್ತುವ ಒಬ್ಬಂಟಿ ಪ್ರಯಾಣಿಕರೇ ಇವರ ಟಾರ್ಗೆಟ್.
ಈಗ ತೈಲಗಳಿಗೂ ಬಂಗಾರದ ಬೆಲೆ ಬಂದಿದೆ. ಅದರಿಂದಲೇ ಇದನ್ನು ದ್ರವರೂಪದ ಚಿನ್ನ ಎನ್ನಲಾಗುತ್ತದೆ. ಜನ ಅನಿವಾರ್ಯವಾಗಿ ಎಷ್ಟೇ ಬೆಲೆ ಏರಿಕೆಯಾದರೂ ಬಂಕ್ನತ್ತ ಬಂದು ವಾಹನಗಳಿಗೆ ಇಂಧನ ಹಾಕಿಸಿಕೊಳ್ಳುತ್ತಾರೆ. ಮುಖ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ನವೀಕರಿಸಲಾಗದ ಶಕ್ತಿಯ ಮೂಲಗಳು. ಹಾಗಾಗಿ ಇವುಗಳನ್ನು ಪ್ರಜ್ಞಾಪೂರ್ವಕವಾಗಿ ಬಳಸುವುದೇ ಅನಿವಾರ್ಯ ಹಾಗೂ ಅವಶ್ಯಕತೆಯಾಗಿದೆ. ಮಂಜೇಶ್ವರ ಸರಕಾರಿ ಆಸ್ಪತ್ರೆಯಲ್ಲಿ ದಂತ ಚಿಕಿತ್ಸಾ ಘಟಕ ಹಾಗೂ ಲ್ಯಾಬ್ ನಿಷ್ಕ್ರಿಯಗೊಂಡು ವರ್ಷಗಳೇ ಕಳೆದರೂ ಈ ತನಕ ಸಕ್ರಿಯಗೊಳ್ಳದೇ ಇರುವುದು ಇಲ್ಲಿಗೆ ದಿನನಿತ್ಯ ಆಗಮಿಸುತ್ತಿರುವ ರೋಗಿಗಳಿಗೆ ಶಾಪವಾಗಿ ಪರಿಣಮಿಸಿರುವುದಾಗಿ ಎಸ್ಡಿಪಿಐ ನೇತಾರರು ಆರೋಪಿಸಿದ್ದಾರೆ. മഞ്ചേശ്വര CHSന്റെ ഒരു അവസ്ഥയാണ് ഇവിടെ കണ്ടുകൊണ്ടിരിക്കുന്നത്. 1.5 വർഷമായിട്ട് ഡെന്റിസ്റ്റ് OP പൂട്ടിയിരിക്കുകയാണ്. ഇപ്പോൾ ഇതാ ലാബ് ടെക്നീഷ്യനും പൂട്ടിയിരിക്കുക, ലാബ് OPയും പൂട്ടിയിരിക്കുകയാണ്. വളരെ ദൗർഭാഗ്യകരമായ ഒരു കാര്യമാണ്. ഇത്രയും കാലാവസ്ഥ കടുപ്പിച്ചിരിക്കുന്ന ഈ ഘട്ടത്തിൽ ഇവിടെ രോഗങ്ങൾ പടർന്നുകൊണ്ടിരിക്കുന്ന ഈ സമയത്ത് പോലും ഇവിടുത്തെ ലാബ് വർക്ക് ചെയ്യുന്നില്ല എന്ന് പറയുന്നത് നമ്മളെ ഈ നാടിനെ സംബന്ധിച്ചിടത്തോളം ഏറ്റവും വലിയ ദൗർഭാഗ്യകരമാണ്. ശരിക്കും ഇത് ഇന്ന് ഇവിടെ ദിവസം പോകുമ്പോൾ പുരോഗമിക്കേണ്ട ഈ ഹോസ്പിറ്റൽ ദിവസം പോകുന്നതോളം ഈ ഹോസ്പിറ്റലിൻ്റെ ഓരോ ഭാഗം പൂട്ടിക്കൊണ്ടുവരികയാണ്. ഇവിടെ ആദ്യം ഡെന്റിസ്റ്റ് അവിടെ നിന്ന് ട്രാൻസ്ഫർ ആയി പോയതിന് ശേഷം 1.5 വർഷമായി അത് പൂട്ടിക്കിടക്കുന്നു. ഇതാ ഇപ്പോൾ ലാബ് ടെക്നീഷ്യൻ ട്രാൻസ്ഫർ ആയി പോയതിന് ശേഷം അതും അവിടെ പൂട്ടിക്കൊണ്ടിരിക്കുകയാണ്. ഇതുകൊണ്ട് തന്നെയാണ് ഈ ഹോസ്പിറ്റലിൻ്റെ പുരോഗതി എത്രയും പെട്ടെന്ന് ഇതിലേക്ക് ഇവിടുത്തെ ഈ ലാബ് ടെക്നീഷ്യനെ പുനർനിർമ്മിച്ച് ഇത് യഥാസ്ഥിതിയിലാക്കേണ്ടതാണ്. അതുപോലെ തന്നെ ഡെന്റിസ്റ്റിനെയും ഇവിടേക്ക് നിയമിക്കേണ്ടതാണ്. ഈ ഹോസ്പിറ്റൽ ആദ്യകാലത്തൊക്കെ ഇവിടെ അഡ്മിറ്റ് ചെയ്ത് ഒരുപാട് സംവിധാനങ്ങൾ ഉണ്ടായിരുന്നു. അതൊക്കെയും ഇവിടെ നിന്ന് ഇപ്പോൾ ഒരു സംവിധാനവുമില്ലാതെ ഈ ഹോസ്പിറ്റലിൻ്റെ അകത്ത് കയറിയാൽ കച്ചറും വേസ്റ്റും അവിടെ ഇവിടെ കൂട്ടിക്കൊണ്ടിരിക്കുന്നത്. ഒരു രോഗി ഹോസ്പിറ്റലിലേക്ക് വരേണ്ട ഈ സ്ഥലത്ത് ഇവിടെ വന്നാൽ തീർച്ചയായും ഇവിടെ നിന്ന് തിരിച്ചു പോകുമ്പോൾ രോഗം പിടിച്ചു പോകുന്ന ഒരു അവസ്ഥയിലേക്കാണ് ഇവിടെ കണ്ടുകൊണ്ടിരിക്കുന്നത്. ഇന്ന് കുട്ടികളുടെ ഡോക്ടറില്ല. അവർ ട്രാൻസ്ഫറായി പോയതിനു ശേഷം കുട്ടികളുടെ ഡോക്ടർ ഇവിടെ തിരിച്ച് നിയമിച്ചിട്ടില്ല. ഒരു ഡോക്ടർ പോകുമ്പോൾ അതിന് ബദൽ സംവിധാനം കാണാതെ ട്രാൻസ്ഫറായി പോയാൽ ആ സംവിധാനമേ പൂട്ടുന്ന ഒരു അവസ്ഥയിലാണ് ഇവിടെ ഉള്ളത്. 2 മണിവരെയാണ് ഇവിടെ ചികിത്സ ഉള്ളതെങ്കിലും ഇവിടെ ആ 2 മണിവരെ പോലും ഇവിടെ കൃത്യമായി ചികിത്സ കിട്ടുന്നില്ല എന്നതാണ് ഏറ്റവും വലിയ ദൗർഭാഗ്യകരം. ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಅವಲೋಕಿಸಿದ ಎಸ್ಡಿಪಿಐ ಮಂಜೇಶ್ವರ ಮಂಡಲ ಸಮಿತಿ ಅಧ್ಯಕ್ಷ ಅಶ್ರಫ್ ಬಡಾಜೆ ಮಂಜೇಶ್ವರದ ಡೆಂಟಲ್ OP ಘಟಕಕ್ಕೆ ಕೂಡಲೇ ವೈದ್ಯರನ್ನು ನೇಮಕಗೊಳಿಸಬೇಕು, ಜೊತೆಯಾಗಿ ಲ್ಯಾಬ್ ಟೆಕ್ನಿಷಿಯನ್ ನೇಮಕಕ್ಕೂ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ.
ನಿರಂತರ ಸುದ್ದಿಗೆ ನೋಡ್ತಾ ಇರಿ ನಮ್ಮ ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.